ಉಡುಪಿಯ ಅತ್ಯಂತ ಹೆಸರುವಾಸಿಯಾಗಿರುವ ಸಿಎಸ್ಐ ಲಾಂಬರ್ಡ್ ಸ್ಮಾರಕ ಆಸ್ಪತ್ರೆ ಅಥವಾ ಮಿಷನ್ ಆಸ್ಪತ್ರೆ ಇದೀಗ ಶೈಕ್ಷಣಿಕ ರಂಗದಲ್ಲಿ ಮುಂದುವರಿಯುವ ನಿಟ್ಟಿನಲ್ಲಿ ಮಹತ್ತರ ಹೆಜ್ಜೆಯನ್ನಿಟ್ಟಿದ್ದು ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಚಾಲನೆ ನೀಡಿದೆ. ಉಡುಪಿಯ ಹೆಸರಾಂತ ಆಸ್ಪತ್ರೆಯಾಗಿರುವ ಮಿಷನ್ ಆಸ್ಪತ್ರೆ ಈಗಾಗಲೇ ಆರೋಗ್ಯ ಸೇವೆಗೆ ಮನೆ ಮಾತಾಗಿದೆ. ಆರೋಗ್ಯ ಸೇವೆಯ ಜೊತೆಗೆ ಶಿಕ್ಷಣದಲ್ಲಿ ಮುಂದುವರಿಯುವ ನಿಟ್ಟಿನಲ್ಲಿ ಮಹತ್ತರ ಯೋಜನೆಗಳನ್ನು ಹಾಕಿಕೊಂಡಿರುವ ಆಸ್ಪತ್ರೆಯ ಆಡಳಿತ ಮಂಡಳಿ ಪ್ಯಾರಾಮೆಡಿಕಲ್ ಕಾಲೇಜ್ ಅನ್ನ ಆರಂಭಿಸಿದೆ. ಇದನ್ನ ಕೆಎಸ್ಡಿಯುನ ಕೋಶಾಧಿಕಾರಿ ವಿನ್ಸೆಂಟ್ ಪಾಲನ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಟ್ಟು 4 ಆಸ್ಪತ್ರೆಗಳು ಡಯಾಸಿಸ್ನಲ್ಲಿದ್ದು ಹಾಸನ, ಉಡುಪಿ, ಮೈಸೂರು, ಚಾಮರಾಜನಗರದಲ್ಲಿದೆ. ಉಡುಪಿಯ ಈ ಆಸ್ಪತ್ರೆ ತುಂಬಾ ಬದಲಾವಣೆ ಆಗ್ತಿದೆ. ಹೊಸ ಜನರೇಷನ್ಗೆ ತಕ್ಕಂತೆ ಬದಲಾವಣೆಗಳ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯು ಕೈಗೊಂಡಿರುವ ನಿರ್ಧಾರಗಳು ನಿಜಕ್ಕೂ ಶ್ಲಾಘನೀಯ ಎಂದರು. ಇಷ್ಟು ವರ್ಷ ಆಗಿದ್ರು ಕೂಡ ನಮ್ಮ ಹಾಸ್ಪಿಟಲ್ ಪರಿಸ್ಥಿತಿ ತುಂಬಾ ಇದೆ. ನಾವು ಎಷ್ಟರ ಮಟ್ಟಿಗೆ ಮೇಲೆ ಹೋಗಬೇಕು, ಯಾವ ರೀತಿಯಲ್ಲಿ ನಾವು ಹೋಗಬೇಕು, ಎಲ್ಲ ಕಡೆಯಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕು. ನಾವು ನಮ್ಮ ಕಚ್ಚಾಟವು ನಮ್ಮ ಒಳಗಿರುವಂತ ಕಚ್ಚಾಟ ವಿರುದ್ಧವಾಗಿರುವಂತಹ ಡೈರೆಕ್ಟ್ ವಿರುದ್ಧವಾಗಿರುವಂಥದ್ದು, ನಮ್ಮ ಲೀಡರ್ಶಿಪ್ಗೆ ವಿರುದ್ಧವಾಗಿರುವಂಥದ್ದು, ಕೆಲವೊಮ್ಮೆ ಡೈರೆಕ್ಟ್ ವಿರುದ್ಧವಾಗಿರುವಂಥದ್ದು ಅಂತ ನಮ್ಮ ಒಳಗೆ ಒಂದು ಫೆಲೋಶಿಪ್ ಇಲ್ಲದಂತ ಕಾಲ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಒಬ್ಬರಿಗೆ ಒಬ್ಬರು ಅರ್ಥ ಮಾಡಲಿಕ್ಕೆ ಆಗ್ತಾ ಇದೆ. ಇನ್ನು ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸುಶೀಲ್ ಜತ್ತಣ್ಣರವರು ಮಾತನಾಡಿ, ಆಸ್ಪತ್ರೆಯಲ್ಲಿ ಬದಲಾವಣೆ ಆಗ್ತಿದೆ, ಆದ್ರೆ ಒಬ್ಬರಿಂದ ಅದು ಸಾಧ್ಯವಿಲ್ಲ. ಎಲ್ಲರ ಸಹಕಾರ ಇದೆ. ಮುಂದೆಯೂ ಆಸ್ಪತ್ರೆಯಿಂದ ಆರೋಗ್ಯ ಸೇವೆ ಮುಂದುವರಿಯಲಿದೆ. ನರ್ಸಿಂಗ್ ಕೋರ್ಸ್ ಅನ್ನ ಮಾತ್ರ ನಾವು 50 ವರ್ಷಗಳಿಂದ ಇಲ್ಲಿ ಕಲಿಸುತ್ತಿದ್ದೇವೆ, ಆದರೆ ಬೇರೆ ಕೋರ್ಸ್ಗಳನ್ನ ನಾವು ಆರಂಭಿಸಿರಲಿಲ್ಲ. ಈ ನಿಟ್ಟಿನಲ್ಲಿ ಈಗ ಪ್ಯಾರಾಮೆಡಿಕಲ್ ಕೋರ್ಸ್ ಆರಂಭಿಸಿದ್ದು, ಮುಂದೆ ಬಿಎಸ್ಸಿ ನರ್ಸಿಂಗ್ ಸೇರಿದಂತೆ ಇತರ ಕೋರ್ಸ್ಗಳನ್ನ ಸಹ ಆರಂಭಿಸಲಿದ್ದೇವೆ ಅಂತ ಮಾಹಿತಿ ನೀಡಿದ್ರು. ದೇವರ ಆಶೀರ್ವಾದ ಈ ಆಸ್ಪತ್ರೆ ಮೇಲೆ ಯಾವಾಗಲೂ ಇದೆ. 95 ವರ್ಷಗಳಿಂದ ಸೇವೆ ಸಲ್ಲಿಸುವ ಈ ಮಿಷನ್ ಆಸ್ಪತ್ರೆಯು ಖಂಡಿತವಾಗಿಯೂ ಇನ್ನು 100 ವರ್ಷ ಮುಂದೆ ಕೂಡ ಸೇವೆ ಖಂಡಿತವಾಗಿ ಸಲ್ಲಿಸುತ್ತಾ ಹೋಗುತ್ತದೆ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಹೇಳ್ತಾ ಹೋಗ್ತಿದ್ದೇನೆ. ಅದು ಮಾತ್ರವಲ್ಲದೆ ಈ ಆಸ್ಪತ್ರೆಯ ಬದಲಾವಣೆಗೆ ಕಾರಣಗಳು ನಮ್ಮ ಆಸ್ಪತ್ರೆ ಕರ್ನಾಟಕ ಸದರ್ನ್ ಡಯಾಸಿಸ್ನ ಎಲ್ಲ ಆಫೀಸ್ ಬೇರರ್ಸ್, ಬಿಷಪ್ ಅವರು ಹಾಗೂ ನಮ್ಮ ಲಂಬಾರ್ಡ್ ಮಿಷನ್ ಆಸ್ಪತ್ರೆಯ ಆಡಳಿತ ಮಂಡಲದವರು ಮತ್ತು ಮುಖ್ಯವಾಗಿ ಈ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ ಕಾರಣ. ಸಮಾರಂಭದಲ್ಲಿ ಉಡುಪಿಯ ಏರಿಯಾ ಚೇರ್ಮನ್ ಸ್ಟೀವನ್ ಸರ್ವೋತ್ತಮ್, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಲೀಲಾ ಥಾಮಸ್, ಡಾಕ್ಟರ್ ರೇ ಐಫಲಿನ್ ಅಮ್ಮಣ್ಣ, ಡಾಕ್ಟರ್ ಎಆರ್ ಕಿರಿ ಮುಂತಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.